ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಮೆಡಿಸಿನ್, ಎಜೆ ಆಸ್ಪತ್ರೆ, ಮಂಗಳೂರು. ಇದ್ದಾಗ ಯಾರು ಹತ್ರ ಬರ್ದೇ ಇದ್ದವರು ಈ ರೀತಿ ದಾನ ಮಾಡೋ ಸಮಯದಲ್ಲಿ ಬಂದು ತಕರಾರು ಮಾಡ್ಬಿಡ್ತಾರೆ. ಸೊ ಇಲ್ಲಿ ನನ್ನ ಮನೆಯವರಿಗೆ ಹೇಳುವ ಒಂದು ವಿಚಾರ ಏನಂದ್ರೆ, ನೋಡಿ ಹೇಗೋ ಅವರ ಜೀವ ಹೋಗುವಂತ ಇದೆ, ಬ್ರೈನ್ ಸ್ಟೆಮ್ ಡೆತ್ ಆಗಿರ್ತದೆ, ಇನ್ನು ಅವರು ಬದುಕಿದ್ರು ಜೀವಂತ ಶವದಾಗಿ ಬದುಕೋದು, ಅಥವಾ ಒಂದ್ ವೇಳೆ ಸತ್ತ ಮೇಲೆ ಅವರ ಇಡೀ ದೇಹವನ್ನ ಭೂಮಿಯಲ್ಲಿ ಉಳಿ ಎಲ್ಲ ಈ ಪ್ರಾಣಿಗಳು ಕ್ರಿಮಿಕೀಟಗಳು ತಿಂದು ಹಾಕೋ ಬದಲು ಅದು ಜೀವಂತವಾಗಿ ಇನ್ನೊಂದು 4 ದೇಹದಲ್ಲಿ ಹರಿದಾಡ್ತಾ ಇದ್ರೆ ಯಾಕೆ ಅದು ಕಡ್ಡಿ ಬರ್ತೀರಾ? ಯಾಕೆಂದ್ರೆ ಇಲ್ಲಿ ತುಂಬಾ ಲಾಜಿಕಲ್ ಪಾಯಿಂಟ್ ಏನಿದೆ ಅಂದ್ರೆ, ಕೇವಲ ಆ ವ್ಯಕ್ತಿ ಮಾತ್ರ ಒಪ್ಪಿಗೆ ಕೊಟ್ಟರೆ ಸಾಲದು, ಮನೆಯವರು ಒಪ್ಪಿಗೆ ಕೊಡ್ಬೇಕು, ಯಾಕಂದ್ರೆ ಆತ ಜೀವಂತ ಇರುವುದಿಲ್ಲ ಅಂತ. ಅಲ್ಲಿ ಮನೆಯವರು ಸಾಧ್ಯವಾದಷ್ಟು, ಈಗ ಯಾವ್ದಾದ್ರು ವ್ಯಕ್ತಿ ಆಲ್ರೆಡಿ ಈಸ್ ಇಂಟು ಡೀಪ್ ಪ್ರಾಬ್ಲಮ್, ಡಾಕ್ಟರ್ ಹೇಳಿರ್ತಾರೆ ತುಂಬಾ ಕಷ್ಟ ಉಳಿಸೋದು, ಸೀರಿಯಸ್ ಕಾಯಿಲೆ ಇದೆ ಅಂತ ಹೇಳಿದಾಗ ಒಂದು ಮಾನಸಿಕ ಸಿದ್ಧತೆ. ಬಹುಶಃ ಇವತ್ತು ನಾವು ಸಾವುಗಳ ಬಗ್ಗೆ ಏನ್ ಕಡಿಮೆ ಇಲ್ಲ, ಪ್ರತಿನಿತ್ಯ ಸಾವಿರಾರು ಸಾವುಗಳಾಗ್ತದೆ. ಆದ್ರೆ ಆ ಸಾವುಗಳ ಕೊನೆ ದಿನಗಳಲ್ಲಿ ಇರುವಂತವ್ರು ಕೂಡ ನಾವು ಯೋಚನೆ ಮಾಡೋದಿಲ್ಲ, ನನ್ನ ಬೇರೆ ಬೇರೆ ಅಂಗಗಳನ್ನ ದಾನ ಮಾಡ್ಬೋದು, ನನ್ನ ದೇಹವನ್ನ ದಾನ ಮಾಡ್ಬೋದು ಅಂತ. ಎಲ್ಲೋ ಒಂದ್ ಕಡೆ ಮಾತಿದೆ ಏನಂದ್ರೆ, ಎಲ್ಲರಿಗೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಸೆ ಇದೆ, ಆದ್ರೆ ಸಾಯ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ. ಬಹುಶಃ ಈ ಸ್ವರ್ಗ ಅಥವಾ ಮೋಕ್ಷ ಅನ್ನೋ ಪದಗಳು ನಮ್ಗೆ ಸರಿಯಾದ ಅರ್ಥ ಕೊಡ್ಬೇಕು ಅಂತಂದ್ರೆ ನಾವು ಈ ದೇಹದಾನದ ಬಗ್ಗೆ, ಅಂಗದಾನದ ಬಗ್ಗೆ ಯೋಚನೆ ಮಾಡುವಂತ ಸ್ಥಿತಿ ನಮ್ಮ ಮುಂದೆ ಬಂದಿದೆ. ಯಾಕಂದ್ರೆ ಈಗ ತುಂಬಾ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅಥವಾ ಅವತ್ತು ವೈದ್ಯಕೀಯ ವಿಜ್ಞಾನ ಮುಂದುವರೆದಿರ್ಲಿಲ್ಲ, ನಮ್ಗೆ ಅದೇ ಒಪ್ಪಿಗೆ ಆಗಿತ್ತು. ದೇವರು ಕೂಡ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಚೆನ್ನಾಗಿ ಹೇಳ್ತಾ ಇದ್ರು, ಅದು ದೇಹ ಕುರುಪ ಆಗ್ಬಿಟ್ರೆ ಮುಂದಿನ ಜನ್ಮದಲ್ಲಿ ನಮ್ಗೆ ಆ ಅಂಗ ಇರೋದಿಲ್ಲ ಅಥವಾ ಕಣ್ಣು ಇರೋದಿಲ್ಲ, ಮತ್ತೆ ಕಿಡ್ನಿ ಇಲ್ದಾಗ ಬಿಡ್ತದೆ ಅಂತ. ಅದೆಲ್ಲ ಈಗ ಅಂತ ಮೂಢನಂಬಿಕೆಗಳು ಬೇಜಾನಿದೆ. ಡಾಕ್ಟರ್ ಪಟ್ಟಿ ಮಾಡಿ ಇನ್ನೊಂದು ಕಾರ್ಯಕ್ರಮ ಮಾಡ್ಬೋದು ಅದ್ರ ಬಗ್ಗೆ ಅಲ್ವಾ? ನೀವು ಉಲ್ಲಾಸ್ ಶೆಟ್ಟಿ ಅವ್ರನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಅವ್ರ ಜನರಿಗೆ ತುಂಬಾ ಸರಳವಾಗಿ ಮತ್ತೆ ನಿರರ್ಗಳವಾಗಿ ತಿಳಿಸ್ತಾರೆ. ಅವ್ರು ಈ ಕಾರ್ಯಕ್ರಮ ಬಹುಶಃ ಇನ್ನೊಂದು ಒಂದಷ್ಟು ಎಪಿಸೋಡ್ ರೀತಿಯಾಗಿ ಕೂಡ ಅಂಗದಾನದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಏನಿದೆ ಜನರಲ್ಲಿ, ಅದು ಹೋಗ್ಲೇಬೇಕು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಇವತ್ತು ವರ್ಷದಲ್ಲಿ ನಡೆಯುವಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್, ಆಮೇಲೆ ಈ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ಸ್ ಕೇವಲ ಬೆರಳೆಣಿಕೆಯಲ್ಲಿ ಇದ್ರು ಕೂಡ ಅದರ ಅವಶ್ಯಕತೆ, ನೀಡ್ ಎಷ್ಟಿದೆ ಅಂತಂದ್ರೆ ಎಲ್ಲ ಇನ್ ಥೌಸಂಡ್ಸ್, 10,000, 20,000, 30,000 ಆ ರೀತಿ ನೀಡ್ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ತಾನು ಸಾಯುವ ದಿನಗಳ ಹತ್ರ ಬಂದಿದೆ ಅಂದಾಗ ಒಂದು ಪ್ರೋಟೋಕಾಲ್ ತರ, ಈಗ ಮಕ್ಕಳಿಗೆ ಉಯಿಲು ಬರ್ದಿಡಕ್ಕೆ, ಆಸ್ತಿ ಬರ್ದಿಡಕ್ಕೆ ಹೇಗೆ ಪ್ಲಾನ್ ಮಾಡ್ತಾರೋ ಆ ರೀತಿ ನನ್ನ ಒಂದು ದೇಹದ ಭಾಗಗಳು ಯಾರಿಗಾದ್ರೂ ಬಳಕೆ ಆಗದಂತ ಕೊಡಕ್ಕೆ ಸಾಧ್ಯವಾದ್ರೆ, ಏನಂದ್ರೆ ಈ ತಿರುಗಿ ನಾವು ಏನನ್ನೂ ಕೊಡಕ್ಕೆ ಆಗದ ವ್ಯಕ್ತಿಗೆ ಏನ್ ನೀಡ್ತೇವೆ ಅದು ನಿಜವಾದ ತ್ಯಾಗ, ನಿಜವಾದ ಪ್ರೀತಿ ಅಂತ ಅನ್ಸ್ಕೊಳುತ್ತೆ. ಸೊ ಇಲ್ಲಿ ಈ ಅಂಗದಾನ ಅಥವಾ ಕಣ್ಣಿನ ದಾನಗಳಲ್ಲಿ ನಾವು ಯಾವುದೇ ದುಡ್ಡಿನ ವ್ಯವಹಾರ ನಡೀತಾ ಇಲ್ಲ ಇಲ್ಲಿ. ಸೊ ಅಲ್ಲಿ ಕೇವಲ ಒಂದು ಉಪಕಾರ, ಪರೋಪಕಾರ ಆಗುವಂತ ವಿಚಾರ ಇರೋದಕ್ಕೋಸ್ಕರ ಅದು ಖಂಡಿತವಾಗಿ ಸಾವ ನೀಡುವ ಸಾರ್ಥಕತೆ ಅಂತ ನನಗನ್ಸುತ್ತೆ. ಇವತ್ತಿನ ಈ ಕಾರ್ಯಕ್ರಮ ಎಲ್ಲಾ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನು ನೀಡಿ, ಎಲ್ಲರೂ ಕಾರ್ಯಕ್ರಮ ನೋಡಿದ ಎಲ್ಲರೂ ಈ ವಿಚಾರದಲ್ಲಿ ಯೋಚಿಸಿ ಅವರು ನಿರ್ಧಾರ ತೆಗೆದುಕೊಳ್ಬೇಕಂತ ನನ್ನ ಆಸೆ. ಥ್ಯಾಂಕ್ ಯು. ಮತ್ತೆ ಸ್ಪಂದನಕ್ಕೆ ವಿಶೇಷ ಅಭಿನಂದನೆಗಳು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ನಾವು ಎಲ್ಲಿ ನಿಲ್ಸಿದ್ವಿ ನೆನಪಿಲ್ಲ. ಈಗ ನಾನು ಮರ್ತು ಹೋಗೋ ಮುಂಚೆ ಒಂದು ಇದನ್ನು ಹೇಳ್ಬಿಡ್ತೆ, ಯಾಕಂದ್ರೆ ನಾವು ಲೀಗಲ್ ಮನುಷ್ಯರು, ಸ್ವಲ್ಪ ಕಾನೂನಿನ ಒಂದು ಸ್ವಲ್ಪ ಅರಿವು ಮಾಡೋದು ಒಳ್ಳೆಯದು. ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್ 1994 ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೇನೆ ಪ್ಲೀಸ್. ಈಗ ಇದು ಏನಂದ್ರೆ, ಈಗ 1994 ಮುಂಚೆ ಈ ದಕ್ಷಿಣ ಏಷ್ಯಾ ಖಂಡದಲ್ಲಿ ಎಲ್ಲೂ ಇರಲಿಲ್ಲ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಅದಕ್ಕೊಂದು ರೂಲ್ಸ್ ಇರಲಿಲ್ಲ, ರೆಗ್ಯುಲೇಷನ್ ಇರಲಿಲ್ಲ. ಏನು ಮಾಡ್ತಾ ಇದ್ರು ಅಂದರೆ, ಕೆಲವು ಸಲ ಇಲ್ಲೀಗಲ್ ಸಹ ಆಗ್ತಾ ಇತ್ತು. ಜನರನ್ನ ಕಿಡ್ನ್ಯಾಪ್ ಮಾಡ್ತಾ ಇದ್ರು, ಅವರಿಗೆ ಬೆದರಿಸ್ತಾ ಇದ್ರು, ನೀವು ನಿಮ್ಮ ಕಿಡ್ನಿ ಕೊಡಬೇಕು ಅಂತ ಅವ್ರನ್ನ ಕಿತ್ತು ಅವರಿಗೊಂದು 100,000 ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ರು. ಈ ಥರದ ಇನ್ಸಿಡೆಂಟ್ಸ್ಗಳು ತುಂಬ ನಡೀತಾ ಇತ್ತು. ಈಗ ನಾನು ನೋಡ್ಬೇಕಾದ್ರೆ 1994ರಲ್ಲಿ ನಾನು ಚಿಕ್ಕವನಿದ್ದಾಗ ಪೇಪರಲ್ಲಿ ದೊಡ್ಡ ನ್ಯೂಸ್ ಒಂದು, ಕಿಡ್ನಿ ಕಳ್ಳರು ಅಂತ. ಏನಾಗ್ತಿತ್ತಂದ್ರೆ, ಈಗಿನ ತಮಿಳ್ನಾಡಿನ ಒಂದು ಈ ಕೂಲಿ ಕಾರ್ಮಿಕರು ಬಂದು ಬೆಂಗಳೂರಲ್ಲಿದ್ದಾಗ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಗೊತ್ತಿಲ್ಲದಾಗಿ ಕಿಡ್ನಿ ತೆಗೆದಿರು ಅಂತ. ಡಾಕ್ಟರ್ ಕಿಡ್ನಿ ಅದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದು ದೊಡ್ಡ ವಿಚಾರ ಆಗಿತ್ತು ಅದು. ಆಮೇಲೆ ಅದು ಈಗ 15 ವರ್ಷದ ನಂತರ ಈಗ ಇದು ಬಂದಿದೆ, ಇದು ಒಂದು ನ್ಯಾಯ, ಇದು ದೋಷಮುಕ್ತಿ ಅಂತ ಬಂದಿದೆ. ಬಟ್ ಆದ್ರೂ ಈ ವಿಚಾರ ಆವಾಗ ಒಂದು ಇಂಪಾರ್ಟೆಂಟ್ ನ್ಯೂಸ್ ಆಗಿತ್ತು ಆ ಟೈಮಲ್ಲಿ. ಆದ್ರೂ ನಮ್ಮ ಗೌರ್ಮೆಂಟ್ ಎಚ್ಚೆತ್ಕೊಂಡು ಆವಾಗ ಈ 1994 ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್, ಅದರ ಮುಖ್ಯ ಉದ್ದೇಶ ಅಂದರೆ ಕಮರ್ಷಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನ ಪ್ರಿವೆಂಟ್ ಮಾಡಬೇಕು ಅಂತ. ದುಡ್ಡು ಕೊಟ್ಟು ಯಾರೂ ಮಾಡಬಾರ್ದು ಅಂತ, ದುಡ್ಡು ಕೊಟ್ಟು ಯಾರು ಮಾಡಬಾರ್ದು. ಯಾಕಂದ್ರೆ ದುಡ್ಡು ಕೊಟ್ಟು ನಾವು ಮಾಡೋದನ್ನ ಪ್ರಮೋಟ್ ಮಾಡಿದರೆ ಏನಾಗ್ತದೆ, ಕಿಡ್ನಾಪಿಂಗ್ ಶುರು ಆಗ್ತದೆ, ಒತ್ತಡ ಶುರು ಆಗ್ತದೆ,
ಮತ್ತು ದುಡ್ಡಿಗೋಸ್ಕರ ಕೆಲವರು ಈಗ ನಮಗೆ ಬಡವರಾದವ್ರು ಏನು ಮಾಡ್ತಾರೆ, ನಾವು ದುಡ್ಡು ಸಿಕ್ಕಿದ್ರೆ ಸಾಕು ಅಂತ. ಈಗ ರೀಸೆಂಟಾಗಿ ನಮ್ಮ ಒಂದು ಖಾಸಗಿ ಆಸ್ಪತ್ರೆ ಮಂಗಳೂರಲ್ಲಿ ನಮಗೊಂದು ಫೋನ್ ಬಂದಿತ್ತು. ಅದು ಏನು ಹೇಳ್ತದೆ ಅಂದರೆ, ಡಾಕ್ಟ್ರೇ ನಿಮ್ಮ ಆಸ್ಪತ್ರೆಯಲ್ಲಿ ನೀವು ಕಿಡ್ನಿ ತಗೊಳ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಸೊ ಈ ಥರ ಎಲ್ಲ ಕಮರ್ಷಿಯಲ್, ನಾನು ನನ್ನ ಕಿಡ್ನಿ ಕೊಡ್ತೇನೆ, ನೀವು ನನಗೆ ಸ್ವಲ್ಪ ದುಡ್ಡು ಕೊಡಿ ಅಂತ. ಸೊ ಹೀಗೆ ದುಡ್ಡು, ಇದು ಕಮರ್ಷಿಯಲ್ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಗೌರ್ಮೆಂಟ್ ಅವರು ಸ್ಟಾರ್ಟ್ ಮಾಡಿದರು 1994 ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ನ ಬ್ಯೂಟಿ ಅಂದರೆ ಅದು ಕಮರ್ಷಿಯಲೈಸೇಷನ್ನ ಫುಲ್ ಪ್ರಿವೆಂಟ್ ಮಾಡ್ತದೆ. ಈಗ ಯಾವನಾದರೂ ಇದರ ಪ್ರೊವಿಷನ್ಸನ್ನು ಬ್ರೇಕ್ ಮಾಡಿದರೆ 5 ವರ್ಷಗಳ ಕಠಿಣ ಶಿಕ್ಷೆ ಇದೆ. ಅನ್ಆಥರೈಸ್ಡ್ ಮಾಡಿದರೆ 5 ವರ್ಷ ಕಠಿಣ, ಡಾಕ್ಟ್ರಿಗೆ ಅಥವಾ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟ 5 ವರ್ಷ ಕಠಿಣ ಶಿಕ್ಷೆ ಮತ್ತು 10,000 ಫೈನ್ ಇದೆ. ಆಮೇಲೆ ಇದನ್ನು ಕಮರ್ಷಿಯಲೈಸೇಷನ್ ಮಾಡಿದರೆ ಅವರಿಗೆ 7 ವರ್ಷದ ಶಿಕ್ಷೆ ಹಾಗೂ 20,000 ಫೈನ್ ಇದೆ. ಆಮೇಲೆ ವೈದ್ಯಕೀಯ ವ್ಯಕ್ತಿಯ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದರೆ ಅವರಿಗೆ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗ, ಅದು ನಮ್ಮ ರೆಗ್ಯುಲೇಟರಿ ಬಾಡಿ ಇದೇನಿದೆ, ಅವರು ಪ್ರಥಮ ಒಂದು ನಮ್ಮ ದೋಷಕ್ಕೆ 2 ವರ್ಷ ನಮ್ಮನ್ನು ತೆಗೆದುಹಾಕ್ತಾರೆ. ನಾವು 2 ವರ್ಷ ನಾವು ಪ್ರಾಕ್ಟೀಸ್ ಮಾಡಲಿಕ್ಕಿಲ್ಲ. ಆಮೇಲೆ ಇದಕ್ಕಿಂತ ಜಾಸ್ತಿ ಮತ್ತೆ ಇನ್ನೊಮ್ಮೆ ಅದೇ ತಪ್ಪನ್ನು ಮತ್ತೊಮ್ಮೆ ಪುನರಾವರ್ತಿಸಿದರೆ ಅದು 5 ವರ್ಷ ಪರ್ಮನೆಂಟ್ ಆಗಿ ನಮ್ಮ ಇದನ್ನು ಪ್ರಾಕ್ಟೀಸ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದು MCI ತಗೊಂಡ ನಿರ್ಧಾರ. ಇದು 1994 ಆ್ಯಕ್ಟಲ್ಲಿ ಇದೇನು ಹೇಳ್ತದೆ ಅಂದರೆ ಯಾರು ಕೊಡ್ಬೋದು ಅಂತ. ಈಗ ಕೆಡಾವರ್ ಟ್ರಾನ್ಸ್ಪ್ಲಾಂಟ್ ಆದರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು. ಅಂದರೆ ಸತ್ತ ನಂತರ. ಬದುಕಿರೋರು ಅಂದರೆ ಬದುಕಿರೋರು ಕೊಡೋದು ಓನ್ಲಿ 1 ಆರ್ಗನ್. ಬದುಕಿರೋ ಅಂದರೆ 18ರಿಂದ 60 ವರ್ಷದವರು ಮಾತ್ರ ಕೊಡುವಂಥದ್ದು. 18ರಿಂದ 60 ವರ್ಷ ಬದುಕಿದವರು ಕೊಡೋದು ಓನ್ಲಿ 1 ಆರ್ಗನ್, ಅದು ಕಿಡ್ನಿ. ಅದು 2 ಅಲ್ಲ, 1 ಮಾತ್ರ. ಸೊ ಉಳಿದ ಯಾವುದೇ ಆರ್ಗನ್ ಕೊಡ್ಲಿಕ್ಕೆ ಆಗುದಿಲ್ಲ ಬದುಕಿರೋರು. ಅಂದ್ರೆ ಇದು ಬ್ಲಡ್ ಮತ್ತೆ ಇದು ಬರುದಿಲ್ಲ ಅದರಲ್ಲಿ. ಕಿಡ್ನಿ ಅನ್ನು ಮಾತ್ರ ಕೊಡ್ಬೋದು. ಅದಕ್ಕೆ 18 ವರ್ಷ ಆಗಿರ್ಬೇಕು, ಇಲ್ಲ 60 ವರ್ಷದ ಒಳಗಿರ್ಬೇಕು. ಆಮೇಲೆ ಯಾರು ತಗೋಬಹುದು ಅಂತ, ಯಾರು ತಗೋಬಹುದು ಅಂದ್ರೆ ನಮ್ಮ ಗೈಡ್ಲೈನ್ಸ್ ವೆರಿ ಕ್ಲಿಯರ್. ಅದೇನು ಹೇಳ್ತದೆ ಅಂದ್ರೆ ಗಂಡ ಹೆಂಡತಿ ಅವ್ರ ನಡುವೆ ಟ್ರಾನ್ಸ್ಫರ್ ಮಾಡಬಹುದು. ಮಕ್ಕಳು ತಮ್ಮ ತಂಗಿ, ಅದು ಬ್ರದರ್ ಸಿಸ್ಟರ್ಸ್ ಆಗ್ಬೋದು, ಸನ್ ಡಾಟರ್ ಆಗ್ಬೋದು. ಈಗ ಅದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದ್ದಾರೆ ಅಮೆಂಡ್ಮೆಂಟ್ ಪ್ರಕಾರ. ಗ್ರ್ಯಾಂಡ್ ಪೇರೆಂಟ್ಸ್, ಗ್ರ್ಯಾಂಡ್ ಚಿಲ್ಡ್ರನ್ ಸಹ ಇನ್ಕ್ಲೂಡ್ ಮಾಡಿದೆ. ಇವ್ರು ಮಾತ್ರ ನಿಯರ್ ರಿಲೇಟಿವ್ಸ್ ಅನ್ಸ್ಕೊತಾರೆ. ಹೌದು, ಕಿಡ್ನಿನ ನಾವು ಜೀವಂತ ಇರುವಾಗ ಈಗ ನನ್ನ ಕಿಡ್ನಿನ ಕೊಡ್ಬೇಕಾದ್ರೆ ಇವ್ರಿಷ್ಟು ಜನ ಮಾತ್ರ ಕೊಡ್ಬೋದು. ನನ್ನ ಹೆಂಡತಿ ಕೊಡ್ಬೋದು, ನನ್ನ ಮಕ್ಕಳಿಗೆ, ನನ್ನ ತಾತ ಮುತ್ತಾತರಿಗೆ, ಆ ತರ ಇವ್ರಿಷ್ಟು ಜನರಲ್ಲಿ ಮಾತ್ರ. ಹೌದು, ಕ್ಲೋಸ್ ನಿಯರ್ ರಿಲೇಟಿವ್ಸ್ ಅಂತ ಹೇಳ್ತಾರೆ. ಇಷ್ಟು ಜನರಿಗೆ ಮಾತ್ರ ಕೊಡು, ಬೇರೆ ಯಾರಿಗೆ ಕೊಡ್ಲಿಕ್ಕಿಲ್ಲ. ಸೊ ಓನ್ಲಿ 1 ಆರ್ಗನ್, ದಟ್ ಇಸ್ ಕಿಡ್ನಿ, ದ್ಯಾಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. 18 ವರ್ಷದಿಂದ 60 ವರ್ಷದ ನಡುವಿನ ವಯಸ್ಸಿನವ್ರಿಗೆ ಮಾತ್ರ ಕೊಡ್ಬೋದು. ಆದರೆ ಸತ್ತ ನಂತರ ಆದರೆ ನಾವು ಎಲ್ಲ ಭಾಗಗಳನ್ನು ಕೊಡ್ಬೋದು. ಎಲ್ಲ ಭಾಗಗಳಂದ್ರೆ ಕಾರ್ನಿಯಾ ಆಗಲಿ, ಹೃದಯ ಕವಾಟ ಆಗಲಿ, ಹಾರ್ಟ್ ಆಗಲಿ, ಲಂಗ್ಸ್ ಆಗಲಿ, ಯಕೃತ್ತಾಗಲಿ, ಮೇದೋಜರಿಕ ಗ್ರಂಥಿ ಆಗಲಿ, ಅಥವಾ ಯಾವುದು ನಮ್ಮ ಕಿಡ್ನಿ. ಡಾಕ್ಟರ್ ಏನಂತಂದ್ರೆ, ಈಗ ಸುಮಾರು ಒಂದು 70-80 ವರ್ಷದ ಪ್ರಾಯದ ಒಬ್ಬ ವ್ಯಕ್ತಿ, ಆತ ಸತ್ತ ನಂತರ ಅಂಗಾಂಗ ದಾನಗಳನ್ನ ಮಾಡಿದ್ದಂತ ಆ ವ್ಯಕ್ತಿ ಒಂದು 80 ಇಯರ್ಸ್ ಅಂತಂದ್ರೆ ಆ ಫಂಕ್ಷನಲ್ ಕೆಪಾಸಿಟಿ ಆರ್ಗನ್ಸ್ ಇದು ಹೆಂಗೆ ಕಡಿಮೆ ಆಗಿರುತ್ತೆ, ತುಂಬಾ ಸಂಕುಚ. ಅದಕ್ಕೆ ಆದ್ರೂ ಸಹ ಈಗ ನಾವು ರಿಸ್ಕ್ ಮತ್ತೆ ಬೆನಿಫಿಟ್ ರೇಷಿಯೋ ನೋಡಿದಾಗ, ಅದನ್ನು ನೋಡಿದ್ದು ಸಮತೋಲನೆ ಮಾಡಿದಾಗ ನಮಗೆ ಏನಿಸ್ತದೆ ಅಂದ್ರೆ, ಅಟ್ಲೀಸ್ಟ್ ಕಿಡ್ನಿ ತಗೊಂಡ್ರು ಈಗ ಅದು ಸಂಕುಚಿತವಾಗಿರ್ತದೆ. ವಯಸ್ಸಾದ ತಕ್ಷಣ ಅದು ಸಂಕುಚಿತ ಆಗ್ತದೆ, ಅದರ ಫಂಕ್ಷನ್ಗಳು ಕಡಿಮೆ ಆಗ್ತವೆ. ಆದರೂ ಸಹ ರಿಸ್ಕ್ ಬೆನಿಫಿಟ್ ಅವಾಗ ಅದನ್ನು ನೋಡ್ಬೇಕು, ಅದು ಡಾಕ್ಟರ್ ಡಿಸೈಡ್ ಮಾಡಬೇಕು. ಈಗ ಇವನಿಗೆ ಇದರಿಂದ ಎಷ್ಟು ಬೆನಿಫಿಟ್ ಆಗ್ಬೋದು ಅಂತ. ನನ್ನ ಪ್ರಕಾರ ಈವನ್ 80 ವರ್ಷ ಆದರೂ ಸಹ, 60, 70, 80 ಆದರೂ ಸಹ ಈಗ ರಿಸ್ಕ್ ಬೆನಿಫಿಟ್ ನೋಡಿದಾಗ ಬೆನಿಫಿಟ್ಟೇ ಸ್ವಲ್ಪ ಜಾಸ್ತಿ ಇರ್ತದೆ. ಈಗ ಪರ್ಸನ್ ಡಯಾಲಿಸಿಸಲ್ಲಿ ಇರ್ತದೆ, ಅವನು ಇನ್ಫೆಕ್ಷನ್ ಇನ್ನೊಂದು 4 ವರ್ಷ ಬದುಕ್ಬೋದು ಅಂತ ಇಟ್ಕೊಳ್ಳಿ. ಒಂದು ವೇಳೆ ಅವನಿಗೊಂದು 70 ವರ್ಷದ ಕಿಡ್ನಿ ಹಾಕಿದರೆ ಮೋಸ್ಟ್ಲಿ ಇನ್ನೊಂದು 5-10 ವರ್ಷ ಬದುಕ್ಬೋದೇನೋ, ಹಾಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ರಿಸ್ಕ್ ಬೆನಿಫಿಟ್ ನೋಡಿ ಮಾಡಿ ಕೊಡ್ಬೇಕಾದ್ರೆ. ಸೊ ಸತ್ತ ನಂತರ ಆದರೆ ನಮ್ಗೆ ಏನು ತೊಂದರೆ ಇಲ್ಲ, ಎಲ್ಲ ಆರ್ಗನ್ಸ್ ಅನ್ನು ಕೊಡ್ಬೋದು. ಬಟ್ ಜೀವ ಇರುವಾಗ ಕೊಡೋದು ಓನ್ಲಿ 1 ಆರ್ಗನ್, ಅದು ಕಿಡ್ನಿ ಮಾತ್ರ. ಇದು ನಮ್ಮ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗೆ ಕೊಡ್ಬೋದು ಅಂತ ಹೇಳಿದೆ. ಅದಕ್ಕೆ ಮತ್ತೆ ಇನ್ನೊಂದು ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಲವ್ ಅಂತ ಒಂದು ಉಂಟು, ಅಫೆಕ್ಷನ್ ಅಂತ ಉಂಟು. ಇದರಲ್ಲಿ ಈಗ ನಮ್ಮ ತುಂಬಾ ಅಫೆಕ್ಷನ್ ಇಂದ ಕೊಡುವುದು ಅಂತ ಹೇಳ್ತಾರೆ ಕಿಡ್ನಿ. ಒಂದು ಏನ್ ಹೇಳ್ತದೆ ಅಂದ್ರೆ ಇದು ನಿಯರ್ ರಿಲೇಟಿವ್ಸ್ ಮಾತ್ರ ಅಂತ ಹೇಳ್ತದೆ. ಅದ್ರ ಒಂದು ಪ್ರೊವಿಷನ್ ಇದೆ, ಅದರಲ್ಲಿ ತುಂಬಾ ಅಫೆಕ್ಷನ್ ಇಂದ ಅಂತ ಹೇಳ್ತದೆ. ಇದಕ್ಕೆ ಏನಂದ್ರೆ ನಮ್ಮ ಡಾಕ್ಟರ್ ಇದನ್ನ ನಾವು ಇಲ್ಲೇ ನಿಲ್ಸೋಣ, ಒಂದು ಬ್ರೇಕ್ ಅನ್ನು ತಗೊಳ್ಳೋಣ. ಆಯ್ತು. ನೆಕ್ಸ್ಟ್ ಇಲ್ಲಿಂದ ನಾವು ಮುಂದುವರ್ಸೋಣ. ವೀಕ್ಷಕರನ್ನು ನೋಡ್ತಾ ಇದ್ರಿ ಒಂದು ವಿಶೇಷ ಕಾರ್ಯಕ್ರಮ ಸಾವು ನೀಡೋ ಸಾರ್ಥಕತೆ. ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಡಾಕ್ಟರ್ ಹೇಳಿದರು, ಬದುಕಿದ್ದಾಗ ಅಂಗಾಂಗ ದಾನಗಳಲ್ಲಿ ಒಂದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಾದರೆ ಅದು ಕಿಡ್ನಿ ಮಾತ್ರ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.